ಹಲೋ ಫ್ರೆಂಡ್ಸ್, ಇಂಚೆಲ್ಲರ ಮಾತೆಲ್ಲ ಇನ್ನು ನಾನೊಂಜಿ ಶ್ರೀ ರಾಘವೇಂದ್ರ ಸ್ವಾಮಿನ ಪೂಜೆಗೆ ಬೈದೆ. ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮ ಆರಾಧನೋತ್ಸವ ಪಂಡು ಕುದರ್ದಿತ್ತರಿಗೆ 345ನೇ ಆರಾಧನೋತ್ಸವ. ಸೊ ಒಂದು ದುಬೈದ ಮಿಲಿನಿಯಂ ಏರ್ಪೋರ್ಟ್ ಹೋಟೆಲ್ ನಡ್ತೊಂದುಂಡು. ಇಂಕ್ಲು ಉಲಾಯಿ ಎಂಟ್ರಿ ಆಯ ಅಲ್ಪ ಎದುರು ಸೇವಾ ಕೌಂಟರ್ ಪಾಡ್ದೇರು. ಸೊ ದಾದಾಂಡಲ ಒಂಜಿ ಎಲ್ಲಿಯ ಸೇವೆನ ಬರೆಪದು ಇನ್ನಿತ ಪೂಜೆನು ನಾನು ವೀಡಿಯೋ ಮಲ್ತಿದ್ದೆ, ನಿಕ್ಲಿಗೆ ಪೂರ ತೊಜ್ಪಾವನ ಪ್ರಯತ್ನ ಮಲ್ಪೆ. ಸೊ ಏನು ಮಾತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತಿದ್ದಾರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ಪಲೆ. ಅಂಚನೆ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಲ್ಪಲೆ. ರಾಘವೇಂದ್ರನ ಸ್ವಾಮಿನ ಅನುಗ್ರಹ ನಿಕ್ಲ ಮಿತ್ತು ಉಪ್ಪಡ ಪಂದ್ಯ ಪ್ರಾರ್ಥನೆ ಮಲ್ಪೆ. ಎಲ್ಲರೂ ಪ್ರಾಣಾಯಾಮ ಮಾಡ್ಕೊಳ್ಳಿ.
ಶ್ವಾಸ ಮೇಲೆ ತಗೊಂಡು ಮತ್ತು ತಳ ಬಿಡಬೇಕು. ಮನಸ್ಸಿನಲ್ಲಿ ಗಾಯತ್ರಿ ಮಂತ್ರ ಅನ್ಬೇಕು. जीवेश वेद गुणपूर्ति जगत्सु सत्त्वाद्यजापत्रे गुरु राघवेन्द्र वाग्देवता सरिदमुन् विमलीभ्यः अगाधि संवेदन दुष्टिवज्रः क्षमा सुरेन्द्रो प्रत्यर्तिमूकविदानवाचः विद्वत्परिज्ञेय महाविशेषो वाग्वैखरी निर्जि स्वरूपो भवदुक्कदोला संगानिचर्यासु सदयत्यो परफलमसिद्ध्यसेतुतो निरस्तदोषो निरवद्यं प्रत्यानपुण्यामः दुस्तापत्रयनगरो महावन्द्यासपत्रप्रणो रङ्गस्वन्यसमुद्रो महापापास्वत्रये सर्वत्र जलग्रहैर्पमयी कामादिभक्तकुले नानाविभ्रम दुर्भ्रमे वितयस्तोमादिगेनोत्कटे नीडमो गोपी वाक्पति अलंकारो भवे देवा गुरुराज प्रसादतः सोम सूर्यो परागे च पुष्याकाल समागमे योर्नमनं स्तोत्रनामोदसेप्या संगताय दान योजना आत्मात्मीय समुद्भवा सर्वेस्तो मोदते नासि संशयः गुरुमालोके राघवेन्द्रो गुरुराज प्रसादतः तं स्तोत्रमिदं पुण्यं श्रीमद्भिरर्पणामिदैः ओम श्री राघवेन्द्र नर्मदाय च भजतां कल्पवृक्षाय नमतां कामधेन ಮುಂಚಿತವಾಗಿ ರಾಯನ ಅಷ್ಟೋತ್ತರ ಶತನಾಮಾವಳಿ, ಅದಾದ್ಮೇಲೆ ವೇದ ಮಂತ್ರ ಪುರುಷ ಸೂಕ್ತ ಮತ್ತು ಸ್ತ್ರೀ ಸೂಕ್ತ. ओम सब लोगों का विज्ञापन सुन के आप खुद को अर्चन करने को मिल रहा है. सब करेंगे, पंडित जी करेंगे. ओम देव स्वभावयन्वा
ओम दिव्यचंद्रमाय नमः, ओम इष्टप्रदात्रे नमः, ओम भव्यस्वरूपाय नमः, ओम भवदुःखदूलासुन्दाग्निचर्याय नमः, ओम सुखधैर्यशालिने नमः, दुस्तापत्रे नाशनाय नमः, ओम महावन्द्यसुपुत्रादायकाय नमः, ओम लिंगस्वङ्गाय विद्याप्रवीणाय नमः, ओम अपरोक्षीकृतश्रीशाय नमः, ओम अपेक्षितप्रदात्रे नमः, ओम संशयापस्मृतिक्षय दोषनाशकाय नमः, ओम अष्टाक्षरजपेष्टार्थप्रदात्रे नमः, ओम भव्यज्ञानभक्त्यादिवर्धनाय नमः, ओम स्वतन्त्रपरनिष्ठार्थ समृद्धदाय नमः, ओम उद्यत्कृताय नमः, ओम श्रीराममानसाय नमः, ओम कृतकाशाय वसनाय नमः। नमः, ओम कृताब्धसिन्धवे नमः, ओम भूर्भुवस्वः आवाहितदेवताभ्यो नमः, विष्णवे नमः, श्री कमलनाथाय नमः, श्री सकलप्रदात्रे नमः, ओम भूर्भुवस्वः आवाहितदेवताभ्यो पूर्तिजगत्सुदं नीचोच्चकामं वनग्रहणैः समेतां ಪಲ್ಲಕ್ಕಿ ಉತ್ಸವ ಮತ್ತು ರಥೋತ್ಸವಕ್ಕೆ ಯಾರು ಸೇವಾ ಕಲ್ತರಿದ್ದೀರಾ ಆ ಸ್ಥಳದಲ್ಲೇ ತಾವು ನಿಗದಿತವಾದಂಥ ಸ್ಥಳದಲ್ಲಿ ಇರಬೇಕು. ಎಲ್ಲರೂ ಮಂತ್ರಾಕ್ಷತೆ ಕೈಯಲ್ಲಿ ತಗೊಂಡಿದ್ರ ಪಲ್ಲಕ್ಕಿ ಉತ್ಸವ ಎಲ್ಲರೂ ತಮ್ಮ ಕೊಡ್ತೇನೆ. ತಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ಎಲ್ಲ ಹೇಳ್ಕೋಬೇಕು. ಮಾಡ್ಕೊಳ್ಳಿ. ಓಂ ಧ್ರುವಂತೇನ ವರುಣೋ ಧ್ರುವಂತೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚರ ಸ್ವನ್ಯಾರಯತಾಂ ಧ್ರುವ
दिवे महोत्सव वसंतोत्सव पूजा शंकरम करिष्ये भगवताभ्यो नमः गंगा पावं गंगा ವೇದಿಕೆ ಮುಂಭಾಗ ಬರಬೇಕು. ದಯವಿಟ್ಟು ಪಲ್ಲಕ್ಕಿ ಉತ್ಸವಕ್ಕೆ ಅವಕಾಶವನ್ನು ಮಾಡಿಕೊಡಿ. ಸ್ವಾಮಿ ಎಲ್ಲರಿಗೂ ಕಾಣಿಸ್ತಾ ಇದ್ದಾರೆ. ಸದ್ಗುಣ ಗಣ ಸಾಧ ರಥವಾನೇ
ಮಿತಿಯಿಲ್ಲದೆ ಬಂದೋಲೈಸುತ್ತಲೀ ವರವಾವೆ ರಥವಾನೇರಿದ ರಾಘವೇಂದ್ರ ಸದ್ಗುಣಗಣ ಸಾಂದ್ರ ರಥವಾನೇರಿದ ರಾಘವೇಂದ್ರ ಸತತ ಮಾರ್ಗದಿ ಸಂತತ ಸೇವಿಪರಿಗೆ ಸತತ ಮಾರ್ಗದಿ ಸಂತತ ಸೇವಿಪರಿಗೆ ಅತಿ ಕರುಣಗಲಿ ರಥವಾನೇರಿದ ರಾಘವೇಂದ್ರ ಸದ್ಗುಣಗಣ ಸಾಂದ್ರ ರಥವಾನೇರಿದ ರಾಘವೇಂದ್ರ ಶ್ರೀತಿಯೋಳು ಗೋಪಾಲ ವಿಠಲನ ಸ್ಮರಿಸುತ್ತ ಮನೋರಥವ ಕೊಡುವೆನೆಂದು ರಥವಾನೇರಿದ ರಾಘವೇಂದ್ರ ಸದ್ಗುಣಗಣ ಸಾಂದ್ರ ರಥವ ಏರಿದ ರಾಘವೇಂದ್ರ ಸದ್ಗುಣಗಣ ಸಾಂದ್ರ ಭಜತಾ ಕಲ್ಪವೃಕ್ಷಾಯ ನಮತಾ ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ ಎಲ್ಲಿ ನಿನ್ನ ನೆನೆವರು ಅಲ್ಲೇ ದೇವಾಲಯ
त्वामहं शरणागता आयुरारोग्यमैश्वर्यं दत्वा हे ಬಹು ಶುಭಂ ಅಂತ ದಯವಿಟ್ಟು ಉದಯಾಸ್ತಮ ಸೇವೆ ಕೊಡ್ತವ್ರು ಕುಂದನಮಯವಾದ ಚಂದನ ತೊಟ್ಟಿಲು ನಂದಾಗಿ ಮಲಗ್ಯಾರ ತೂಗಿರೆ ನಂದನ ಕಂದ ಗೋವಿಂದ ಮುಕುಂದನ ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯನ ತೂಗಿರೆ ಗುರು ರಾಘವೇಂದ್ರ ಯೋಗ ವಿದ್ಯೆಯನ್ನು ತೂಗಿರೆ ಪ್ರಹ್ಲಾದರಾಯ ತೂಗಿರೆ ಗುರು ವ್ಯಾಸರಾಯ ಅವರಿಗೆ ಗೌರವವನ್ನು ಸಲ್ಲಿಸ್ತಾರೆ. ಆಧ್ಯಾತ್ಮಿಕ ರತ್ನ ಪ್ರಶಸ್ತಿ 2025 ಈ ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ ಅವರಿಗೆ ನಿಮ್ಮ ಆಶೀರ್ವಾದವನ್ನು ಸಲ್ಲಿಸಬೇಕಾಗಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀವಿ. ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅವರನ್ನ ಆಶೀರ್ವದಿಸಿ. ब्रह्म वदिष्यामि रतं वदिष्यामि तन्मामवतो तद्वक्तारमवतो अवतु माम् अवतु वक्तारम् ॐ शान्ति शान्ति शान्तिः शतमानं भवति शतायुः पुरुषस्य दीर्घायुः देवेन्द्रिये प्रतिष्ठति आयुष्यमारोग्यमावेदात् शोभमानं महीयते
ಕೆಲವೊಂದು ಹಾಲು ರಿಸ್ಟ್ರಿಕ್ಷನ್ ಇರೋದ್ರಿಂದ ಇಲ್ಲಿಂದ ಎಲ್ಲರೂ ರಾಜ ಗುರು ಸಾರಂ ಗೋವಿಂದ ಗೋವಿಂದ. ಓಂ ಗಣನಾನ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಾಂ. ಸಾಮಾನ್ಯ ಬಂದು ಪ್ರಸಾದವನ್ನು ಸ್ವೀಕರಿಸುವುದಾಗಿ ಕೇಳಿಕೊಳ್ಳುತ್ತಾರೆ. ಎಲ್ಲರಿಗೂ ಪ್ರಸಾದ ಸಿಗುತ್ತೆ, ದಯವಿಟ್ಟು ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಬೇಕು. ಯಾರ್ಯಾರು ಸೇವೆಯ ಸಲ್ಲಿಸಿದ್ರು ಈ ಕೊನೆಯ ಅಂತಿಮ ಕರ್ಮವನ್ನು ಯಶಸ್ವಿಯಾಗಿ ನಡೆಸುವುದನ್ನು ತೆಗೆದುಕೊಳ್ಳಬಹುದು. ಎಲ್ಲರಿಗೂ ಪ್ರಸಾದ ಸಿಗುತ್ತೆ. ಫ್ರೆಂಡ್ಸ್, ಪೂಜೆ ಪುರ ಅದು ಪ್ರಸಾದ ತಿಕ್ಕಂಡು ಸೊ ಭಾರಿ ಗೌಜಿದ ಪೂಜೆ. ಸೊ ಮಾತೆರೆಗಳ ಈ ವಿಡಿಯೋ ಇಷ್ಟ ಆದಿಪ್ಪು ಬಂದು ಎನ್ನಿವೆ ಇಷ್ಟ ಆದಿತ್ತನ ಒಂದು ಲೈಕ್ ಕೊರಲಿ. ಮಾತೆರೆಗಳ ರಾಘವೇಂದ್ರ ಸ್ವಾಮಿನ ಆಶೀರ್ವಾದ ತೆಗೆದು ಸೊ ಏನು ಮಾತ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತಿದ್ದಾರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೂಡ ನೀವು ಹೊಸ ವೀಡಿಯೋದೊಟ್ಟಿಗೆ ತಿಕ್ಕಗ. ಬಾಯ್ ಬಾಯ್.